ಮಂಗಳೂರಿನ ಬಲಮಠದಲ್ಲಿದೆ 150 ವರ್ಷಗಳ ಇತಿಹಾಸ ಹೊಂದಿರುವ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜು. ದೈವಜ್ಞಾನವನ್ನ ಅಧ್ಯಯನ ಮಾಡಲಿರುವಂತಹ ಕಾಲೇಜು. ಇಲ್ಲಿ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳ ಸಂಗ್ರಹವಿದೆ. ಇಲ್ಲಿದೆ ನೋಡಿ ಆ ಗ್ರಂಥಾಲಯದ ಕುರಿತು ಸ್ಪೆಷಲ್ ಸ್ಟೋರಿ. ಮಂಗಳೂರು ನಗರದಲ್ಲಿದೆ 150 ವರ್ಷಗಳ ಇತಿಹಾಸ ಹೊಂದಿರುವ ಗ್ರಂಥಾಲಯ. ಇದರ ಹೆಸರು ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜು ಎಂದು. ಈ ಗ್ರಂಥಾಲಯದಲ್ಲಿದೆ ಪುಸ್ತಕಗಳ ಭಂಡಾರ. ಹಳೆಯ ಅವೆಷ್ಟೋ ಪುಸ್ತಕಗಳ ಸಂಗ್ರಹ ಇಲ್ಲಿದೆ. ಇಲ್ಲಿಗೆ ಬೇರೆ ಬೇರೆ ಭಾಗಗಳಿಂದ ಚರ್ಚ್ಗಳಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಕಲಿಯಲು ಬರ್ತಾರೆ. ಮಂಗಳೂರಿನಲ್ಲಿ ಪ್ರಸಿದ್ಧಿ ಪಡೆದಂತಹ ಮತ್ತು ಹೆಚ್ಚಿನ ಜನತೆಗೆ ಪ್ರಯೋಜನವಾಗುವಂತಹ ಗ್ರಂಥಾಲಯ. ಬಾಸೆಲ್ ಮಿಷನರಿಗಳು ಮಾಡಿದಂತಹ ಸೇವೆಗಳು, ಶಿಕ್ಷಣ, ಕೈಗಾರಿಕೆ, ಸಾಮಾಜಿಕ ಚರ್ಚಿನ ಸಭಾ ಕಾರ್ಯಗಳು, ಸಾಹಿತ್ಯ ಕಾರ್ಯಗಳು, ಎಲ್ಲ ಕಾರ್ಯಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಈ ಗ್ರಂಥಾಲಯ ಒಳಗೊಂಡಿದೆ. ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆ ಮಾಡುವವರಿಗೆ ಈ ಗ್ರಂಥಾಲಯವು ತುಂಬಾ ಸಹಕಾರಿಯಾಗಿದೆ. ಈ ಲೈಬ್ರರಿ ಕೂಡ ನಮ್ಮ ಲೈಬ್ರರಿ ಮತ್ತು ಆರ್ಕೈವ್ಸ್ ಇದು 150 ವರ್ಷಗಳಿಂದಲೇ ತನ್ನ ಅಸ್ತಿತ್ವವನ್ನು ಇಲ್ಲಿ ಹೊಂದಿದೆ. ಮಂಗಳೂರಿನಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧಿ ಪಡೆದಂಥ ಮತ್ತು ಹೆಚ್ಚು ಜನರಿಗೆ ಪ್ರಯೋಜನವಾಗುವಂಥ ಒಂದು ಗ್ರಂಥಾಲಯ ಇದಾಗಿದೆ. ಇಲ್ಲಿ ಮುಖ್ಯವಾಗಿ ನಮಗೆ ಬಾಸೆಲ್ ಮಿಷನರಿಗಳಿಂದ ಸ್ಥಾಪಿತವಾದಂಥ ಈ ಸಂಸ್ಥೆ ಇಲ್ಲಿ ಅನೇಕ ದಾಖಲೆಗಳನ್ನು ನಾವು ಕಾಣಬಹುದು. ಕನ್ನಡದ ಮೊಟ್ಟಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವು ಕೂಡ ಈ ಸಂಸ್ಥೆಯ ಮುದ್ರಣಾಲಯದಲ್ಲಿ ಮುದ್ರಣಗೊಂಡಿತ್ತು. ಮೊಗ್ಲಿಂಗ್ ಸಂಪಾದಿಸಿದ ಕನ್ನಡ ಗ್ರಂಥಗಳನ್ನು ನೋಡುವುದಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಮಿಷನರಿಗಳು ಕೊಟ್ಟಂತಹ ಕೊಡುಗೆಗಳನ್ನು ಅಧ್ಯಯನ ಮಾಡುವುದಕ್ಕೆ, ಅವರ ಕೊಡುಗೆಗಳನ್ನು ತಿಳಿಯುವುದಕ್ಕಾಗಿ ಅನೇಕ ಸಂಶೋಧಕರು ಇಲ್ಲಿಗೆ ಭೇಟಿ ನೀಡಿದ್ದಾರೆ. ನಮ್ಮಲ್ಲಿ ಮುಖ್ಯವಾಗಿ ಮಂಗಳೂರು ಸಮಾಚಾರ ಇಲ್ಲೇ ನಮ್ಮ ಸಂಸ್ಥೆಯಲ್ಲೇ ಪ್ರಿಂಟ್ ಆದದ್ದು, ನಮ್ಮ ಪ್ರಿಂಟಿಂಗ್ ಪ್ರೆಸ್ನಲ್ಲೇ ಪ್ರಿಂಟ್ ಆದದ್ದು. ಕನ್ನಡದ ಮೊಟ್ಟಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ. ಇದನ್ನು ನೋಡುವುದಕ್ಕಾಗಿ, ಕಿಟಲ್ನ ಡಿಕ್ಷನರಿ ನೋಡುವುದಕ್ಕಾಗಿ, ಅಥವಾ ಮೋಗ್ಲಿಂಗ್ ಸಂಪಾದಿಸಿದಂಥ ಕನ್ನಡದ ಗ್ರಂಥಗಳನ್ನು ನೋಡುವುದಕ್ಕಾಗಿ, ಅಥವಾ ಕನ್ನಡ ಸಾಹಿತ್ಯಕ್ಕೆ ಮಿಷನರಿಗಳು ಕೊಟ್ಟಂಥ ಕೊಡುಗೆಯ ಕುರಿತಾಗಿ ಅಧ್ಯಯನ ಮಾಡುವುದಕ್ಕಾಗಿ, ಅಥವಾ ಒಟ್ಟಿನಲ್ಲಿ ರೆವರೆಂಡ್ ಥೋಮಸ್ ಅವರ ವಿಶೇಷ ಮುತುವರ್ಜಿಯಲ್ಲಿ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜು ಕಾರ್ಯಾಚರಿಸುತ್ತಿದ್ದು, ಗ್ರಂಥಾಲಯದ ಮೂಲಕ ಪುಸ್ತಕ ಪ್ರೇಮಿಗಳಿಗೆ ಮತ್ತು ಸಂಶೋಧಕರಿಗೆ ಉತ್ತಮ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.